ರಸ್ತೆ ಬದಿಯಲ್ಲಿ ನಿಲ್ಲಿಸಲಾಗಿದ್ದ ಕಂಟೈನರ್ ಲಾರಿಯ ಹ್ಯಾಂಡ್ ಬ್ರೇಕ್ ಫೇಲ್ ಆಗಿ ಟೋಲ್ ಗೇಟಿಗೆ ಗುದ್ದಿ ಹಾನಿಯಾದಂತಹ ಘಟನೆ ಮಂಗಳೂರು ಹೊರವಲಯದ ಉಳ್ಳಾಲದ ಸಮೀಪದ ತಲಪಾಡಿ ಟೋಲ್ ಗೇಟ್ನಲ್ಲಿ ನಡೆದಿದೆ. ದೆಹಲಿಯಿಂದ ಕೊಚ್ಚಿಗೆ ಫ್ರಿಡ್ಜ್ ಸಾಗಾಟ ಮಾಡ್ತಾ ಇದ್ದ ಗಣಪತಿ ಲಾಜಿಸ್ಟಿಕ್ ಸಂಸ್ಥೆಗೆ ಸೇರಿದ ಕಂಟೈನರ್ ಲಾರಿ ಇದಾಗಿದೆ. ಲಾರಿ ಚಾಲಕ ಜೈವೀರ್ ಸಿಂಗ್ ಎಂಬವರು ನಿನ್ನೆ ತಡರಾತ್ರಿ 9:30 ಸುಮಾರಿಗೆ ತಲಪಾಡಿ ಟೋಲ್ ಬಳಿ ಕಂಟೈನರ್ ಲಾರಿಯನ್ನು ಹ್ಯಾಂಡ್ ಬ್ರೇಕ್ ಆಗಿ ಕೆಳಗಿಳಿದು ನಿಲ್ಲಿಸಿ ಹೋಟೆಲ್ನಲ್ಲಿ ಚಹಾವನ್ನು ಕುಡಿತಾ ಇದ್ದರು. ಈ ವೇಳೆ ತನ್ನಿಂತಾನೇ ಚಲಿಸಿದ ಕಂಟೈನರ್ ಲಾರಿ ಹಿಂಬದಿಯಲ್ಲಿ ನಿಲ್ಲಿಸಲಾಗಿದ್ದ ರಿಕ್ಷಾ ಹಾಗೂ ಬೈಕ್ ಒಂದಕ್ಕೆ ಒರೆಸುತ್ತಾ ಟೋಲ್ ಗೇಟ್ನಲ್ಲಿರುವಂತಹ ಸೆನ್ಸರ್ ಕಂಬ, ಸೆಕ್ಯೂರಿಟಿ ಚೇರ್ ಹಾಗೂ ತಡೆಗಲ್ಲಿಗೆ ಗುದ್ದಿ ನಿಂತಿದೆ. ಈ ನಡುವೆ ಟೋಲ್ನಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದ ಇಬ್ಬರು ಸೆಕ್ಯೂರಿಟಿ ಹಾಗೂ ಅದೇ ವೇಳೆ ಕೇರಳ ಕಡೆಗೆ ಸ್ಕೂಟರ್ನಲ್ಲಿ ತೆರಳುತ್ತಾ ಇದ್ದ ದಂಪತಿ ಪವಾಡ ಸದೃಶವಾಗಿ ಅಪಾಯದಿಂದ ಪಾರಾಗಿದ್ದಾರೆ. ಘಟನೆಯಿಂದ ಸುಮಾರು 1 ಲಕ್ಷ ರೂಪಾಯಿಯಷ್ಟು ನಷ್ಟ ಉಂಟಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ये हैंड ब्रेक फेल हो गया, गियर फेल हो गया। गाड़ी लुढ़क के यहाँ पर आके लगी है। आप किधर थे अभी गाड़ी चलने वक्त? हम चाय पी रहे थे वहाँ पर खड़े दुकान पे। हाँ। चाय पी के खड़ी कर दी गाड़ी, अपने आप ही पीछे आ गई गाड़ी। हाँ। हैंड ब्रेक छूट गया, क्या हुआ, फेल हो गया। अभी हैंड ब्रेक फेल है, अभी भी फेल है। हाँ, गियर से निकल गई गाड़ी। ರಾತ್ರಿ 9:30 ಗಂಟೆಗೆ ನಮ್ಮ NSC ಕ್ಯಾಂಟೀನ್ ಹತ್ರ ಲಾರಿ ನಿಲ್ಲಿಸಿದ್ರು. ಗಣಪತಿ ಲಾಜಿಸ್ಟಿಕ್ ಅವರು ಟೀಗೊಂಡು ಹೋಗುವಾಗ ಗಾಡಿ ಬ್ರೇಕ್ ಫೇಲ್ ಆಗಿ ಹ್ಯಾಂಡ್ ಬ್ರೇಕ್ ಏನು ಸರಿಯಿಲ್ಲ ಅಂತೇಳಿ ಗಾಡಿ ಎಂದಿರಂತು. ಏನು ಅನಾಹುತ ಒಂದು ತಪ್ಪಿತ್ತು, ದೊಡ್ಡ ಅನಾಹುತ. ಎಲ್ಲದ್ರೆ ಒಂದು ಕಾರಿಗೆ ಗಾಡಿಗೆ ಎಲ್ಲ ಇದಾಗಿ ಆಕ್ಸಿಡೆಂಟ್ ದೊಡ್ಡದಾಗಿ ಆಗ್ತಿತ್ತು. ದೇವರ ದಯದಲ್ಲಿ ಏನೂ ಆಗಲಿಲ್ಲ.